ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ವಿಶ್ವದಾದ್ಯಂತ ಧರ್ಮ ಪ್ರಚಾರವನ್ನು ಮಾಡುತ್ತಿದ್ದು, ಈ ಸಂಬಂಧ ಅಮೆರಿಕಾದ ನ್ಯೂಜೆರ್ಸಿಯಲ್ಲಿರುವ ಶ್ರೀ ಕೃಷ್ಣ ವೃಂದಾವನದ ನೂತನ ಶಿಲಾಮಯ ಯಾಗಶಾಲೆಯ ದಾರು ಮುಹೂರ್ತವನ್ನು ಉಡುಪಿಯ ಗೀತಾ ಮಂದಿರದಲ್ಲಿ ಪರ್ಯಾಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಮೂಡುಬಿದಿರೆಯ ಹರೀಶ್ ಆಚಾರ್ ಮತ್ತು ಬೆಳ್ತಂಗಡಿಯ ವೆಂಕಟೇಶ್ ಶಿಲ್ಪಗಳಿಂದ ನಿರ್ಮಾಣ ಕಾರ್ಯದ ಮುಹೂರ್ತ ಜರುಗಿತು. ಈ ಸಂದರ್ಭ ಪುತ್ತಿಗೆ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದ್ದಾರೆ. ಇದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಿ ಈ ಸತ್ಕಾರ್ಯ ಇದು ನಿರ್ವಿಘ್ನವಾಗಿ ಅತಿ ಶೀಘ್ರವಾಗಿ ಸುಂದರವಾಗಿ ನಡೆಯುವ ಹಾಗೆ ನಮ್ಮ ಒಂದು ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನ್ಯೂಜೆರ್ಸಿಯಲ್ಲಿ ಉಡುಪಿಯ ಶ್ರೀಕೃಷ್ಣನ ವಿಶೇಷ ಸನ್ನಿಧಾನ ಇದೆ. ಅಲ್ಲಿಯ ಆ ಒಂದು ವಿಗ್ರಹವೇ ಶಾಲಗ್ರಾಮಾತ್ಮಕವಾದಂತಹ ವಿಗ್ರಹವಾಗಿದ್ದು, ಕೃಷ್ಣ ತನ್ನ ಲೀಲೆಗಳನ್ನು ಪವಾಡವನ್ನು ಅಲ್ಲಿ ವಿಶೇಷವಾಗಿ ತೋರಿಸ್ತಾ ಇದ್ದಾನೆ. ಇವತ್ತಿಗೂ ಅನೇಕ ಭಕ್ತರಿಗೆ ಆ ಕೃಷ್ಣನ ಅನುಗ್ರಹದಿಂದ